ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಿನ್ನೆ 5ನೇ ದಿನದ ಲಕ್ಷ ದೀಪೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ, ಚಂದ್ರನಾಥ ಸ್ವಾಮಿ ಬಸದಿ, ಅಣ್ಣಪ್ಪ ಸ್ವಾಮಿ, ಗೊಮಟೇಶ್ವರ ಬೆಟ್ಟ ಎಲ್ಲವೂ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸಿತ್ತು. ಹೊಸಕಟ್ಟೆ ಸವಾರಿ, ಕೆರೆಕಟ್ಟೆ ಉತ್ಸವ, ಉದ್ಯಾನವನ ಕಟ್ಟೆ ಉತ್ಸವ, ಕಂಚಿಮಾರುಕಟ್ಟೆ ಉತ್ಸವ ನೆರವೇರಿ ಕೊನೆಗೆ ಶುಕ್ರವಾರ ರಾತ್ರಿ ಗೌರಿ ಮಾರುಕಟ್ಟೆ ಉತ್ಸವ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬೆಳ್ಳಿಯ ಭಾರಿ ದೊಡ್ಡ ಬಂಡಿ ತೇರಿನಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕುಳ್ಳಿರಿಸಿ ದೇವರ ಮೆರವಣಿಗೆ ಗೌರಿ ಮಾರುಕಟ್ಟೆಗೆ ಬಂತು. ಗೌರಿ ಮಾರುಕಟ್ಟೆಯಲ್ಲಿ ದೇವರಿಗೆ ವಿಶೇಷ ಆರಾಧನೆ ನೆರವೇರಿಸಲಾಯಿತು. ಇಂದು ಕ್ಷೇತ್ರದಲ್ಲಿ ರಾತ್ರಿ ಭಗವಾನ್ ಚಂದ್ರನಾಥ ಸ್ವಾಮಿಯ ಸಂವತ್ಸರಣ ಪೂಜೆ ನಡೆಯಲಿದ್ದು ಲಕ್ಷ ದೀಪೋತ್ಸವ ಸಂಪನ್ನಗೊಳ್ಳಲಿದೆ. Mangaluru